ಮೊದಲೆಲ್ಲ ದೈವದ ಬಗ್ಗೆ ಎಲ್ಲ ಈ ನಾಟಕದಲ್ಲಾಗಲಿ ಬೇರೆ ಇದರಲ್ಲೆಲ್ಲ ಹಾಸ್ಯವಾಗಿ ಎಲ್ಲ ಯೂಸ್ ಮಾಡ್ಕೋತಾ ಇದ್ರು. ಈಗೆಲ್ಲ ಭಾಳ ಸಾಧು ಅಂತಂದರೆ ಬಂಗಾರದ ಮನುಷ್ಯ ಅವರು. ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಅವ್ರನ್ನ ನೋಡಿ ಕಲಿಬೇಕು. ನನಗೆ ಗರುಡಗಮನ ಒಂದು ಸ್ಪೆಷಲ್ ಆಗಿತ್ತು. ಅದರಿಂದ ಸ್ವಲ್ಪ ಅಂಶ ಇದರಲ್ಲೂ ಇದೆ. ನನಗೆ ನಿಜವಾಗ್ಲೂ ಅವರು ಕಂಬಳ ಓಡಿಸ್ತಾರ, ದೈವದ ಕೋಲದ ಇದು ಮಾಡ್ತಾರ ಅನ್ನೋದು ನಂಬಿಕೆ. ಆ ಟೈಮಲ್ಲಿ ಅವರಿಗೆ ಜ್ವರ ಬಂದಿದ್ದೇ ಒಳ್ಳೇದಾಯಿತು ಅಂತ ಅನ್ಕೋತೀನಿ. ಯಾಕಂದರೆ ನನಗೂ ಜ್ವರ ಬಂದಿತ್ತು. ತುಳು ಚಿತ್ರ ಮಾಡಿದರೆ ಅಂತೂ ನಮ್ಮದು ಮೊದಲೇ ಥಿಯೇಟ್ರ್ಗಳು ಭಾಳ ಕಮ್ಮಿ ಇದ್ದಿದ್ದರಿಂದ ನಾವು ಇಷ್ಟಕ್ಕೆ ಸೀಮಿತ ಅಂತ ಇಲ್ಲಿ ಮಾತ್ರ ರೀಚ್ ಆಗ್ತೀವಿ. ನಮಸ್ಕಾರ ಎಲ್ರಿಗೂ. ನಾನು ದೀಪಕ್ ರೈ ಪಾಣಾಜಿ ಅಂತ, ರಂಗಭೂಮಿ ಕಲಾವಿದ. ಒಂದು 23 ವರ್ಷಗಳಿಂದ ರಂಗಭೂಮಿಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಈಗ ಸದ್ಯ ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ ಅನ್ನೋ ತಂಡದಲ್ಲಿ ಹಾಸ್ಯ ಕಲಾವಿದನಾಗಿ ದುಡಿತಾ ಇದ್ದೇನೆ. ಈಗ ಕಾಂತಾರ ಅನ್ನೋ ಚಿತ್ರ ಸೆಪ್ಟೆಂಬರ್ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಆ ಒಂದು ಚಿತ್ರದಲ್ಲಿ ನಾನು ಸುಂದರ ಅನ್ನೋ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಒಂದು ಹಳ್ಳಿ ಸಂಸ್ಕೃತಿ ಅಲ್ಲಿದ್ದು ಆದ್ರೂ ನಾನು ಹೊರಗಿಂದ ಬರೋ ಒಂದು ಪಾತ್ರ. ಅಲ್ಲಿ ಬಂದ ಮೇಲೆ ಅಂದರೆ ರಿಷಬ್ ಸರ್ದು ಅವರ ಗರ್ಲ್ ಫ್ರೆಂಡ್ ಇರ್ತಾರೆ, ಅವರ ಅಕ್ಕನ ಗಂಡನಾಗಿ ನಾನು ಪಾತ್ರ ಮಾಡ್ತಾ ಇದ್ದೀನಿ. ನಾನು ಹೊರಗಿಂದ ಬರೋವ. ಹಳ್ಳಿದ್ದು ಅಂತಂದರೆ ಆ ಏರಿಯಾದಲ್ಲಿ ಎಲ್ರಿಗೂ ಬರೀ ಲುಂಗಿ, ಹಳೇದು ಲುಂಗಿ ಮತ್ತು ಶರ್ಟ್ ಎಲ್ಲ ಅದೇ ಇರುತ್ತೆ. ಆದರೆ ನಾನು ಮಾತ್ರ ಅಲ್ಲಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡೆ ಬರೋವ. ನನಗೆ ಮಾತ್ರ ಆ ಥರ ಕಾಸ್ಟ್ಯೂಮ್ ಇರುತ್ತೆ. ಭಾಳ ಫನ್ನಿಯಾಗಿದೆ ನನ್ನದು ಪಾತ್ರ. ಅಂದರೆ ಒಂದು ಹೊರಗಿಂದ ಬಂದವ ಸ್ವಲ್ಪ ಹೊಸ ಜಾಗ ಅಂತಂದಾಗ ಸ್ವಲ್ಪ ಅವನು ಅಹಂಕಾರ ಎಲ್ಲ ತೋರಿಸ್ತಾನೆ. ಆ ಥರದ ಪಾತ್ರ. ಎಲ್ಲ ಹೋದ್ರೂ ಸ್ವಲ್ಪ ದೊಡ್ಡ ಜನ ಆಗೋಕ್ಕೆ ನೋಡೋದು, ಆದರೆ ನಾಚಿಕೆಟ್ಟು ಬರೋದು, ಪೆಟ್ಟು ತಿಂದು ಬರೋವಂಥ ಪಾತ್ರ ನಂದು ಇದರಲ್ಲಿ ಪಾತ್ರ ಮಾಡ್ತಾಯಿದ್ದೀನಿ. ಅಂದರೆ ನಾನು ಫಸ್ಟ್ ಅವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅವ್ರದ್ದೇ ನಿರ್ದೇಶನದ್ದು, ಅವರೇ ನಟನೆ ಮಾಡಿದಂಥ ಆ ಚಿತ್ರ, ಅದರಲ್ಲಿ ನಾನು ಪಾತ್ರ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಅವ್ರನ್ನ ನಾನು ಯಾವುದೋ ಕಾರಣಕ್ಕೆ ಮೀಟ್ ಮಾಡೋಕ್ಕಾಗಿಲ್ಲ. ಅದು ನನಗೆ ಕೈ ತಪ್ಪೋಯಿತು. ಆಮೇಲೆ ಗರುಡಗಮನ ವೃಷಭವನ ಅನ್ನೋ ಚಿತ್ರದ ಮೂಲಕ ಅವ್ರ ಪರಿಚಯ ಆಯಿತು. ಅದರಲ್ಲಿ ಜೊತೆಗೆ ಪಾತ್ರ ಮಾಡಿದ್ದೆ ಅವ್ರ ಮ್ಯಾನೇಜರ್ ಆಗಿ. ಅದಾದಮೇಲೆ ಹರಿಕತೆ ಅಲ್ಲ ಗಿರಿಕತೆ ಅನ್ನೋ ಚಿತ್ರದಲ್ಲೂ ನಾವು ಇಬ್ಬರು ಫ್ರೆಂಡ್ಸು ಆ ಥರ ಪಾತ್ರ ಮಾಡಿದ್ದೆ. ಹಾಸ್ಯ ಪಾತ್ರನೇ ಮಾಡಿದ್ದೆ. ಗರುಡಗಮನದಲ್ಲಿ ಸ್ವಲ್ಪ ಗಂಭೀರ ಪಾತ್ರದಲ್ಲಿ ಮಾಡಿದ್ದೆ. ರಾಜ್ ಶೆಟ್ಟಿ ಅವರು ಒಂದು ವೆರೈಟಿ ರೋಲ್ ನನಗೆ ಕೊಟ್ಟಿದ್ದರು. ಇದರಲ್ಲಿ ನನ್ನ ಹಾಸ್ಯ ಪಾತ್ರದ ಮೂಲಕನೇ ಇದು ನಟನೆ ಇದೆ ಇದರಲ್ಲಿ, ಈ ಕಾಂತಾರ ಚಿತ್ರದಲ್ಲಿ. ಕಾಂತಾರ ಅಂತಂದರೆ ಒಂದು ದಟ್ಟವಾದ ಕಾಡು ಅಥವಾ ಕಠಿಣವಾದ ದಾರಿ ಅಂತ ಅರ್ಥ. ಕಾಂತಾರ ಅನ್ನೋ ಟೈಟ್ಲ್ಗೆ ತಕ್ಕಂತೆ ಅಲ್ಲಿ ಲೊಕೇಶನ್ ಹಾಗೇ ಇತ್ತು. ಕಾಡಲ್ಲಿ ಆ ಥರನೇ ಶೂಟ್ ಆಗಿರೋದು. ಕಾಡು ಅಂತಂದರೆ ಕಾಡಲ್ಲೂ ಅಂತಲ್ಲ, ಅದರ ಪಕ್ಕ ಬೇರೆ ಒಂದು ಜಾಗದಲ್ಲಿ 2-3 ಎಕರೆ ಜಾಗದಲ್ಲಿ ಬೇರೆ 10-15 ಮನೆಯದ್ದೆಲ್ಲ ಸೆಟ್ ಹಾಕಿ ಅಲ್ಲೇ ಒಂದು ದೈವಸ್ಥಾನದ್ದು ಎಲ್ಲೋ ಭಾಳ ಗ್ರ್ಯಾಂಡಾಗಿತ್ತು ಅದು ಸೆಟ್ಟು. ನಮಗೆ ನಾನೊಂದೊಂದು 50 ಫಿಲಮ್ ಆಯಿತು. ಇಷ್ಟರಲ್ಲಿ ಒಂದು ವೆರೈಟಿ ಸೆಟ್ ನೋಡಿರೋದು ನನ್ನ ಕಾಂತಾರ ಫಿಲಮಲ್ಲಿ. ಅಷ್ಟೊಂದು ವೆರೈಟೀಸ್ ಆಫ್ ಕ್ಯಾಮರಾ, ಅದರಲ್ಲಿ ಎಲ್ಲ ಯೂನಿಟಲ್ಲಿ ಏನೆಲ್ಲ ಐಟಮ್ಸ್ ಇದೆ ಅಂತ ನೋಡಿರೋದೇ ಕಾಂತಾರ ಸೆಟ್ಟಲ್ಲಿ. ಅದು ಹೊಂಬಾಳೆ ಪ್ರೊಡಕ್ಷನ್ ಆಗಿದ್ದರಿಂದ ಅಷ್ಟು ಗ್ರ್ಯಾಂಡಾಗಿದೆ. ಅದು ಅಲ್ಲದೆ ಇದು ಕಥೆನೂ ಅಷ್ಟೇ. ಇದಕ್ಕೋಸ್ಕರ ಅವರು ವರ್ಕ್ಶಾಪು, ಆ ಕತೆ ಬರಿಬೇಕಾದ್ರೆ ವರ್ಕ್ಶಾಪ್ ಎಷ್ಟು ಮಾಡಿದಾರೋ ಗೊತ್ತಿಲ್ಲ. ಎಲ್ಲರನ್ನ ಮೀಟಾಗಿ ಅದರ ಬಗ್ಗೆ ತಿಳ್ಕೊಂಡು, ಅವರು ಹಳ್ಳಿಯಲ್ಲೇ ಇದ್ದ ಕಾರಣ ಎಲ್ಲ ಗೊತ್ತಿರುತ್ತೆ ಅವ್ರದ್ದು. ದೈವದ ಬಗ್ಗೆನೂ ನಮ್ಮ ಹಳ್ಳಿದ ಸಂಸ್ಕೃತಿ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ ಅಂತ ಭಾವಿಸ್ತೀನಿ. ತುಂಬ ವರ್ಕ್ ಮಾಡಿದ್ದಾರೆ ಅಂತ ಅನಿಸ್ತದೆ ಆ ಚಿತ್ರ ನೋಡಬೇಕಾದ್ರೆ. ಅದು ಹೊಂಬಾಳೆ ಪ್ರೊಡಕ್ಷನ್ ಆಗಿದ್ದರಿಂದ ಅಷ್ಟು ಗ್ರ್ಯಾಂಡಾಗಿ ಬಂತು ಅಂತ ನಾನು ಭಾವಿಸ್ತೀನಿ. ಅದು ಬಂದಿದೆ ಅನ್ನೋದು ಭಾಳ ವೆರೈಟಿ ಇತ್ತು ನಮಗೆ. ಅಲ್ಲಿ ಜೂನಿಯರ್ಸು ಒಂದು ದಿನಾಲು ಆ ಕಂಬಳ ಶೂಟಲ್ಲಾಗಲಿ, ಆಮೇಲೆ ದೈವದ್ದು ಕೋಲದ್ದು ಶೂಟಲ್ಲಾಗಲಿ ಒಂದು 100ರಿಂದ ಕಂಬಳ ಟೈಮಲ್ಲೆಲ್ಲ ಒಂದು 500 ಜೂನಿಯರ್ ಆರ್ಟಿಸ್ಟ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂತೆಲ್ಲ. ದೊಡ್ಡ ಸೆಟ್ಟಲ್ಲಿ ಅದೊಂದು ಬೇರೆಯೇ ಅನುಭವ, ಹೇಳಿದರೆ ಗೊತ್ತಾಗಲ್ಲ. ಅದನ್ನು ನಾವು ಫಿಲಮ್ ನೋಡಿದಾಗಲೇ ಎಲ್ಲರಿಗೂ ಅನಿಸುತ್ತೆ. ಅದು ಈ ಕತೆ ಬಗ್ಗೆ, ಅದೇ ಕತೆ ಕೇಳಬೇಕಾದ್ರೆ ಇದು ಹೇಗೆ ಧೈರ್ಯ ಬಂತು ಅವ್ರಿಗೆ ಅಂತ ಅನಿಸ್ತಾ ಇತ್ತು. ಈ ದೈವದ ಬಗ್ಗೆ ಎಲ್ಲ ಮಾಡ್ತಾರೆ ಅಂತಂದಾಗ ನಮಗೂ ಈ ಕಡೆ ಎಲ್ಲ ದೈವದ್ದೆಲ್ಲ ನೋಡಿದಾಗ, ಮೊದಲೆಲ್ಲ ದೈವದ ಬಗ್ಗೆ ಎಲ್ಲ ಈ ನಾಟಕದಲ್ಲಾಗಲಿ ಬೇರೆ ಇದರಲ್ಲೆಲ್ಲ ಹಾಸ್ಯವಾಗಿ ಎಲ್ಲ ಯೂಸ್ ಮಾಡ್ಕೋತಾ ಇದ್ರು. ಈಗೆಲ್ಲ ಅದು ಮಾಡೋ ಹಾಗಿಲ್ಲ ಯಾವುದನ್ನೇ. ಆದರೆ ಈ ಫಿಲಮಲ್ಲಿ ಎಷ್ಟೊಂದು ಧೈರ್ಯ ಮಾಡಿದ್ದಾರೆ, ಈ ಥರದ್ದೆಲ್ಲ ಒಂದು ಕಾನ್ಸೆಪ್ಟ್ ತಗೊಂಡಿದ್ದಾರೆ ಅಂತಂದಾಗ ಅವರ ಏನು ಧೈರ್ಯ ಇತ್ತೋ ಗೊತ್ತಿಲ್ಲ. ಅದು ಅಲ್ಲದೆ ದೈವದ ಆಶೀರ್ವಾದ ಅವರ ಹಿಂದೆ ಇತ್ತು ಅಂತ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ.
ಯಾಕಂತಂದರೆ ಇಂಥ ಕತೆ ಬರಿಬೇಕಾದ್ರೆ ಅವ್ರಿಗೆ ಅದು ಏನು ಹೊಳಿತೋ ಗೊತ್ತಿಲ್ಲ, ದೈವ ಇಚ್ಛೆ ಇರಬೇಕೇನೋ ಅಂತ. ನಮ್ಮ ಹಳ್ಳಿದು ಸಂಸ್ಕೃತಿ ಬಗ್ಗೆ, ಆ ಕಾಡು ಮತ್ತು ಮನುಷ್ಯನಿಗಿರೋ ಸಂಬಂಧದ ಬಗ್ಗೆ ಎಲ್ಲವನ್ನೂ ಈ ಕಾಂತಾರದಲ್ಲಿ ನೋಡ್ಬೋದು. ಇದು ನಗರ ಪ್ರದೇಶದವರಿಗೆ ಒಂದು ವೆರೈಟಿ ಕಾನ್ಸೆಪ್ಟ್ ಅಂತ ಅನಿಸ್ಬೋದು. ಯಾಕಂತಂದರೆ ಹಳ್ಳಿಯಲ್ಲಿದ್ದವ್ರಿಗಾದರೂ ಗೊತ್ತಿರುತ್ತೆ, ಈ ಕಂಬಳ ನೋಡಿ ಗೊತ್ತಿರುತ್ತೆ, ದೈವದ ಕೋಲಕ್ಕೆಲ್ಲ ಹೋಗಿ ಗೊತ್ತಿರುತ್ತೆ. ಆದರೆ ನಗರ ಪ್ರದೇಶದಲ್ಲಿ ಅದು ಅಲ್ಲದೆ ಈಗ ಔಟ್ ಆಫ್ ಕಂಟ್ರಿಯವ್ರಿಗೂ ಈಗ ಹಳ್ಳಿದ ಬಗ್ಗೆ ಎಲ್ಲ ಮತ್ತೊಮ್ಮೆ ನೆನಪಿಗೆ ತರಿಸುವಂಥ ಈ ಚಿತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು, ಅಷ್ಟು ಅವರು. ನಾವು ಅಲ್ಲಿಗೆ ಒಮ್ಮೆ ವರ್ಕ್ಶಾಪು ಸ್ಟಾರ್ಟಿಂಗು ಈ ಥರ ಕತೆ ಬರಿತಾ ಇದ್ದಾಗಲೇ ಗೊತ್ತಾಯಿತು ನಮಗೆ ಇಂಥ ಪಾತ್ರ ಇದೆ, ಆಮೇಲೆ ಈ ಪಾತ್ರನ ನೀವು ಮಾಡ್ತಾಯಿದ್ದೀರಿ ಅಂತಂದಾಗ ಇದೆಲ್ಲ ಸ್ವಲ್ಪ ಇನ್ನಷ್ಟು ಬಿಲ್ಡ್ ಮಾಡಿದ್ದಾರೆ ಅವರು, ರಿಷಬ್ ಸರ್ ಹೇಳ್ದಾಗೆ. ಅಂದರೆ ಮೊದಲೇ ನಮ್ಮದೆಲ್ಲ ನಟನೆ ಬಗ್ಗೆ ಗೊತ್ತಿದ್ದರಿಂದ ಅವರು ಈ ಥರ ಎಲ್ಲ ಸ್ವಲ್ಪ ಬಿಲ್ಡ್ ಮಾಡ್ತಾನೇ ಇದ್ದರು. ತುಂಬ ಖುಷಿಯಾಗಿತ್ತು. ಅವರು ನಾವಲ್ಲಿ ಸ್ಟಾರ್ಟಿಂಗ್ ಒಮ್ಮೆ ಟೇಬಲ್ ರೀಡಿಂಗ್ ಇತ್ತು, ಅದಕ್ಕೆ ಮುಂಚೆ ಒಮ್ಮೆ ವರ್ಕ್ಶಾಪ್ಗೆ ಅಂತ ಕರೆಸಿದ್ರು. ಆ ಟೈಮಲ್ಲೂ ಅಷ್ಟೇ ಅವರು ಒಂದು ದಿವಸ ಹೋದಾಗ ಇಡೀ ದಿನವೇ ಸಿಗಲಿಲ್ಲ. ಅಂದರೆ ಎಲ್ಲ ಕಡೆ ಲೊಕೇಶನ್ನು ನೋಡೋಕ್ಕೆ ಅವರೇ ಹೋಗ್ಬೇಕಾಗಿತ್ತು. ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಇಂಥದ್ದೇ ಇರಬೇಕು. ಇಡೀ ದಿನ ಸಂಜೆ ಆದರೂ ನಮಗೆ ರೀಡಿಂಗಿಗೆ ಸಿಗುತ್ತೆ ಅಂತಂದ್ರೂ ಅವ್ರು ಸಿಗ್ತಾ ಇರಲಿಲ್ಲ. ಯಾಕೆಂದರೆ ಮತ್ತೆ ಬಂದು ಎಕ್ಸಸೈಸ್ ಮಾಡಬೇಕಾಗಿತ್ತು ಅವ್ರಿಗೆ. ಈ ಕಂಬಳ ಓಡಿಸೋದಕ್ಕೆ ಎಲ್ಲ ಬಾಡಿ ಬಿಲ್ಡ್ ಆಗಬೇಕಾಗಿತ್ತು ಅವ್ರದ್ದು. ಅದಕ್ಕೆಲ್ಲ ವರ್ಕ್ ಮಾಡ್ತಾಯಿದ್ರು. ಲೊಕೇಶನ್ ನೋಡೋಕ್ಕೂ ಅವರೇ ಹೋಗ್ಬೇಕಾಗಿತ್ತು. ಫುಲ್ ಬ್ಯುಸಿಯಾಗಿರ್ತಾಯಿದ್ರು, ನೋಡೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು. ಎಲ್ಲನೇ ನಾನು 60 ದಿನ ಶೂಟಲ್ಲಿದ್ದೆ. ಟೋಟಲ್ 90 ದಿವಸದಲ್ಲಿ 60 ದಿನ ನನಗೆ ಶೂಟ್ ಇತ್ತು. ಆ ಟೈಮಲ್ಲೂ ನನಗೆ ಅವ್ರ ಹತ್ರ ಜಾಸ್ತಿ ಅವರ ಹತ್ರ ಹೋಗಿ ಮಾತಾಡ್ತಾ ಇರಲಿಲ್ಲ. ಅಂದರೆ ಶೂಟ್ ಟೈಮಲ್ಲೆಲ್ಲ ಭಾಳ ಜಾಲಿಯಾಗಿ ಮಾಡ್ತಾಯಿದ್ರು ಅವರು. ಎಲ್ಲರ ಜೊತೆ ಪ್ರೀತಿಯಿಂದ, ಯಾರು ಹೊಸಬನಿಗೆ ಅಷ್ಟು ಧೈರ್ಯ ಕೊಡ್ತಾಯಿದ್ರು. ಅದು ಅಲ್ಲದೆ ಎಷ್ಟೇ ಟೇಕ್ ತಗೊಂಡ್ರು ಓಕೆ ಆಗೋ ತನಕ ಅವರು ಸಿಟ್ಟಾಗ್ತಾ ಇರಲಿಲ್ಲ. ಭಾಳ ಖುಷಿ ಆಗ್ತಿದ್ದು. ಹಾಗೆಯೇ ಅರವಿಂದ್ ಸರನ್ನು ಕ್ಯಾಮ್ರಾ ವರ್ಕು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅವರಿಬ್ಬರದ್ದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಚೆನ್ನಾಗಿದ್ದರಿಂದ ಇದನ್ನು ಪಕ್ಕಾ ಗ್ರ್ಯಾಂಡಾಗಿ ಬಂದಿದೆ. ಟೀಸರಲ್ಲಾಗಿ ಟ್ರೈಲರಲ್ಲಾಗಿ ಯಾವ ರೀತಿ ನೋಡಿದ್ದೀರೋ ಅದು ಸ್ವಲ್ಪನೇ ತೋರಿಸಿರೋದು. ಈಗ ಯಾವುದು ಕಾಡು ಬಂದಾಗ ಅದರ ನಿಗೂಢತೆ ಅದು ಬಿಟ್ಕೊಡಲ್ಲ. ಹಾಗೆ ಕಾಂತಾರನೂ ಅಷ್ಟೇ ನಿಗೂಢತೆಯನ್ನು ಬಿಟ್ಕೊಟ್ಟಿಲ್ಲ. ಇನ್ನು ಏನಿದ್ರೂ 30ರ ನಂತರನೇ ನೋಡಬೇಕೆಲ್ಲರೂ. ಪ್ರಕಾಶ್ ಅವರು, ಶನಿಲ್ ಗುರು ಅವರು ಈ ಕಡೆದು ತುಂಬ ಹೌದು. ನಮಗೆ ಅದು ಕನ್ನಡ ಫಿಲಮ್ ಅಂತ ಆ ಥರ ನಾವು ಅಂದ್ಕೊಂಡಿರಲಿಲ್ಲ. ಎಲ್ಲ ಈ ಕಡೆಯವರೇ ಆರ್ಟಿಸ್ಟು ಜಾಸ್ತಿ ಇದ್ದಿದ್ದರಿಂದ ಭಾಳ ಜಾಲಿ ಆಗ್ತಿತ್ತು. ನಾವು ಹೊರಗಿನವ್ರ ಜೊತೆ ಪಾತ್ರ ಮಾಡ್ತಿದ್ದೀವಿ ಅಂತ ಆಗ್ತಾ ಇರಲಿಲ್ಲ. ನಮ್ಮವರೇ ರಿಷಬ್ ಸರ್ ಜೊತೆನೂ ಅಷ್ಟು ಕ್ಲೋಸ್ ಆಗಿದ್ದರಿಂದ ನಮ್ಗೆ ಭಾಳ ಖುಷಿ ಆಗ್ತಿತ್ತು. ಅದು ಅಲ್ಲದೆ ಕಿಶೋರ್ ಸರ್, ಆಮೇಲೆ ಅಚ್ಯುತ್ ಸರು, ಇವರೆಲ್ಲ ಅವ್ರ ಜೊತೆ ಎಲ್ಲ ನಾವು ಫಸ್ಟ್ ಟೈಮ್ ನಮಗೆ ಅವಕಾಶ ಸಿಕ್ಕಿರೋದು. ಅದು ಭಾಳ ದೊಡ್ಡ ಅನುಭವ ಅದು. ಕಿಶೋರ್ ಸರ್ ಜೊತೆ ಎಲ್ಲ ಭಾಳ ಸಾಧು ಅಂತಂದರೆ ಬಂಗಾರದ ಮನುಷ್ಯ ಅವರು. ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಅವ್ರನ್ನ ನೋಡಿ ಕಲಿಬೇಕು. ಆ ಥರ ಇದ್ದರು ನಮ್ಮ ಜೊತೆ ಎಲ್ಲ, ಭಾಳ ಕ್ಲೋಸ್ ಆಗಿದ್ದರು. ಫಸ್ಟ್ ಟೈಮ್ ಅವ್ರನ್ನ ನೋಡ್ತಾ ಇದ್ದಾಗೆ, ಅಂದರೆ ಮೊದಲೆಲ್ಲ ಫಿಲಮ್ ನೋಡಿದ್ವಲ್ಲ, ಅವರು ವಿಲನ್ ರೋಲೆಲ್ಲ ನೋಡ್ತಾ ಇದ್ದಾಗ ಭಾಳ ಭಯ ಆಗಿತ್ತು, ನಮಗೆ ವೈಬ್ರೇಷನ್ ಆಗ್ತಿತ್ತು. ಆಮೇಲೆ ಅವ್ರದ್ದು ಸ್ವಭಾವ ನಮಗೆ ಅದಕ್ಕಿಂತ ಮುಂಚೆ ನಾವು ಅಷ್ಟೊಂದು ಸ್ವಲ್ಪ ಮಾತಾಡೋದ್ರಲ್ಲೆಲ್ಲ ಕ್ಲೋಸ್ ಇದ್ದಿದ್ದರಿಂದ ಸ್ವಲ್ಪ ಭಯ ಹೊರಟಾಯಿತು. ಆದರೂ ಫಸ್ಟ್ ಅವ್ರ ಜೊತೆ ಒಂದು ಮಾತಾಡಬೇಕಾದ್ರೆಲ್ಲ ನನಗೆ ವೈಬ್ರೇಟ್ ಆಗ್ತಿತ್ತು. ಸ್ಟಾರ್ಟಿಂಗು ಅದೇ ರಿಷಬ್ ಸರು ಫಸ್ಟ್ ಟೇಕಲ್ಲಿ ಅವ್ರ ಜೊತೆನೇ ಇದ್ದಿದ್ದು. ಅದೊಂದು ಕಾಮಿಡಿ ಪೀಸೇ ಇತ್ತದು, ಅವ್ರ ಜೊತೆ ಮಾತಾಡೋದು. ಅವ್ರು ನನಗೆ ಜೋರು ಮಾಡೋದಿತ್ತು. ನಾನದು ಹತ್ಕೊಂಡು ಒಂಥರ, ಅಂದರೆ ಎಲ್ಲ ಕಡೆ ಪೆಟ್ಟು ತಿಂದಿರ್ತೀನಿ. ಲಾಸ್ಟಿಗೆ ಅವ್ರ ಜೊತೆ ಸಿಗೋದು, ಅದೊಂದು ಡೈಲಾಗಲ್ಲಿ ಅವ್ರಿಗೆ ಸ್ಟಾರ್ಟಿಂಗ್ ಒಮ್ಮೆ ನಗು ಬಂದಿತ್ತು. ಅವರೇ ಹೇಳ್ತಾಯಿದ್ರು, ನಾನು ಕಂಟ್ರೋಲ್ ಮಾಡಿದ್ದದು ಹೇಳ್ತಾಯಿದ್ರು. ಆವಾಗ ರಿಷಬ್ ಸರ್ನು ನನ್ನ ಬಗ್ಗೆ ಹೇಳಿದ್ರು, ಅವ್ರದ್ದು ಈ ಥರ ಒಂದು ಮಜಾ ಬರ್ತದಲ್ಲಿ ಈ ಥರ ಎಲ್ಲ ಮಾಡ್ತಾಯಿದ್ರು ಅದೆಲ್ಲ ಅಂತ ಹೇಳಿದಾಗ ಭಾಳ ಖುಷಿ ಆಯಿತು. ಅಂದರೆ ನಮಗೆ ಭಾಳ ರೆಸ್ಟ್ ಇತ್ತು. ಪಾಪ ಈ ಸೆಟ್ನವ್ರು ನೋಡಿ ಮಾತ್ರ ಭಾಳ ಬೇಜಾರಾಗ್ತಿತ್ತು. ಅಷ್ಟೊಂದು ವರ್ಕ್ ಇತ್ತು. ಇಡೀ ಆ ಕಾಡಲ್ಲಿ ಫುಲ್ಲು ಒಂದು 100 ಮೀಟ್ರಿಗೆ ಒಂದೊಂದು ಲೈಟ್ ಎಲ್ಲ ಸೆಟ್ ಮಾಡಿ ನೈಟ್ ಎಫೆಕ್ಟಿಗೆ ಭಾಳ ಕಷ್ಟಪಡ್ತಾಯಿದ್ರು. ಅದನ್ನು ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ಅಷ್ಟು ಆ ಕಾಸ್ಟ್ಯೂಮು ಅಷ್ಟೇ 1970 80 ಆ ಪ್ಯಾಟರ್ನದು ಬಟ್ಟೆ ಆಗಬೇಕಾಗಿತ್ತು. ಅದನ್ನು ಮತ್ತೆ ಅದು ಹಳೇದು ಪ್ಯಾಟರ್ನ್ ಆದ್ರೂ ಮತ್ತೆ ಅದನ್ನು ಆ ಬಟ್ಟೆನ ಹಳೇದು ಮಾಡಬೇಕಾಗಿತ್ತು. ನಮಗೆಲ್ಲ ಕಾಸ್ಟ್ಯೂಮ್ ಕೊಟ್ಟಾಗ ಆ ಕಾಸ್ಟ್ಯೂಮರ್ ರಾಮಣ್ಣ ಅಂತ ಅವರೇ ಒದ್ದೆ ಆಗ್ತಾಯಿದ್ರು. ಅವರ ಕಾಸ್ಟ್ಯೂಮನ್ನೇ ಹಿಂಡಬೇಕಾಗಿತ್ತು. ಅಷ್ಟು ಬೆವರು ಇಳಿತಾ ಇತ್ತು. ಭಾಳ ಕಷ್ಟಪಟ್ಟಿದ್ದಾರೆ ಎಲ್ಲರೂ.
ಎಲ್ಲ ಸೆಟ್ಟಲ್ಲಾದರು. ಒಂದು ಆ ಸ್ಮೋಕ್ ಹಾಕೋ ಹುಡುಗರು ಸಮೇತ ಆ ಕಾಡಲ್ಲೆಲ್ಲ ಓಡಾಡಬೇಕಾದ್ರೆ ನಮಗೇನೆ ಬೇಜಾರಾಗ್ತಿತ್ತು. ಆದರೆ ಅವರೆಲ್ಲ ಕಷ್ಟಪಟ್ಟಿದ್ರ ಪರಿಣಾಮ ಈ ರೀತಿ ಬಂದಿದೆ. ನನಗೆ ಅಂದರೆ ಎಲ್ಲನೂ ಮುಂಚಿಂದಲೇ ನಾನು ಕಾಮಿಡಿ ಪಾತ್ರನೇ ಮಾಡ್ಕೊಂಬಂದಿದ್ದರಿಂದ ನನಗೆ ಗರುಡ ಗಮನ ಒಂದು ಸ್ಪೆಷಲ್ ಆಗಿತ್ತು. ಅದರದ್ದು ಸ್ವಲ್ಪ ಅಂಶ ಇದರಲ್ಲೂ ಇದೆ. ನಾನು ಎಲ್ಲದರಲ್ಲೂ ರೇಗೋದು, ಸಿಟ್ಟಲ್ಲಿ ಮಾತಾಡೋದು, ಆಮೇಲೆ ಕೊನೆಗೆ ಕಾಮಿಡಿ ಆಗ್ತಿತ್ತು, ಪೆಟ್ಟು ತಿನ್ನೋದಿತ್ತು. ಅದೊಂದು ವೆರೈಟಿ. ಎರಡನ್ನೂ ಬೇರೆ ಬೇರೆ ರೀತಿಯೇ ಇದೆ. ಎರಡೂ ಅವ್ರನ್ನೂ ಹೇಳೋಕ್ಕಾಗೋದಿಲ್ಲ. ಅವ್ರು ನಿಜವಾಗ್ಲೂ ನಿರ್ದೇಶನ ಮಾಡಿದ್ರಲ್ಲಿ ಬೇರೆಯವ್ರು ಹೀರೋ ಆಗ್ತಾಯಿದ್ರು. ಅವರು ಹೀರೋ ಆದಾಗ ಬೇರೆಯವರು ನಿರ್ದೇಶನ ಮಾಡ್ತಿದ್ರು. ಆದರೆ ಇದರಲ್ಲಂತೂ ಅವರೇ ನಿರ್ದೇಶನ ಮಾಡಿಕೊಂಡು ಅವರೇ ಹೀರೋ ಆಗ್ತಾಯಿದ್ದಾರೆ ಫಸ್ಟ್ ಟೈಮು. ಆವಾಗಲೇ ತಿಳ್ಕೊಬೋದು ಇಂಥ ದೊಡ್ಡ ಈ ಒಂದು ಕಾನ್ಸೆಪ್ಟ್, ಎಷ್ಟೊಂದು ಕಷ್ಟದ ಕಾನ್ಸೆಪ್ಟ್ ಇಟ್ಕೊಂಡು ಅವರು ನಿರ್ದೇಶನ ಮಾಡೋದ್ರ ಜೊತೆಗೆ ಅವರು ಪಾತ್ರ ಮಾಡೋದು, ಅದು ಅಲ್ಲದೆ ಈ ಕಂಬಳ ಆಗಲಿ, ದೈವದ್ದಾಗಲಿ, ಅವರು ನನಗೆ ನಿಜವಾಗ್ಲೂ ಅವರು ಕಂಬಳ ಓಡಿಸ್ತಾರಾ, ದೈವದ ಕೋಲದ ಇದು ಮಾಡ್ತಾರಾ ಅನ್ನೋದು ನಂಬಿಕೆ ಇರಲಿಲ್ಲ. ಯಾವಾಗ ಈ ಕಂಬಳದ್ದು ಪಾಸ್ ಆಯ್ತಾ, ಕಂಬಳ ಟೈಮಲ್ಲೂ ಅಷ್ಟೇ ಅವರು ಅದು ಟ್ರೈನಿಂಗ್ ತೊಗೋಬೇಕಾದ್ರೆ ಎಲ್ಲ ತುಂಬ ಸಲ ಬಿದ್ದಿದ್ರು, ಕಾಲು ಕುಂಟ್ಕೊಂಡು ಬರ್ತಾಯಿದ್ರು. ಇದು ಮೂವಿ ಸ್ಟಾರ್ಟ್ ಆದಾಗ, ಶೂಟಿಂಗ್ ಸ್ಟಾರ್ಟ್ ಆದಾಗ. ಆದ್ರೂ ಅವ್ರ ಎನರ್ಜಿ ಡ್ರಾಪ್ ಆಗ್ತಿರ್ಲಿಲ್ಲ. ಮಾತ್ರ ಕುಂತ್ಕೊಂಡಾದರೂ ಆ ಮಾನಿಟ್ರ್ ಎದುರುಗಡೆ ಕೂತ್ಕೋತಾಯಿದ್ರು. ಆಮೇಲೆ ಅವ್ರ ಪಾತ್ರ ಮಾಡಬೇಕಾದ್ರೆ ಹಂಗೆ ಹೋಗ್ತಾಯಿದ್ರು. ಭಾಳ ಕಷ್ಟಪಟ್ಟಿದ್ದಾರೆ. ಆವಾಗ ನಮ್ಗೆ ಗ್ಯಾರಂಟಿ ಆಯಿತು ಇದು ದೈವದ್ದು ಇವರು ಮಾಡೇ ಮಾಡ್ತಾರೆ ಅಂತ. ಯಾವುದಕ್ಕೂ ಡ್ಯೂಬ್ ಬಳಸಿಲ್ಲ. ಈ ಫೈಟ್ ಸೀನಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಖುಷಿ ಎಲ್ಲ ದಿನವೂ ಖುಷಿನೇ. ನಮ್ಮವರೆಲ್ಲರೂ ಇದ್ರಲ್ಲ ಖುಷಿನೇ. ಸ್ವಲ್ಪ ನೈಟ್ ಶೂಟ್ ಇದ್ದಾಗ ಮಾತ್ರ ಸ್ವಲ್ಪ ಬೇಜಾರಾಗ್ತಿತ್ತು. ಅಲ್ಲಿ ಏನು ಇರಲ್ಲ, ಬರೀ ಸುತ್ತ ಕಾಡು ಬಿಟ್ಟರೆ ಬೇರೆ ಏನು ಇರಲ್ಲ. ನಾವು ಸಂಜೆ ಹೊತ್ತಿಗೆ ಹೋಗ್ಬೇಕಾಗಿತ್ತು, ಬರೋದು ಮಾರನೇ ದಿವಸ. ಅದು ಕಾಡು ಪ್ರಾಣಿ ಎಲ್ಲ ಇತ್ತು, ಅದರದ್ದು ಭಯ ಬೇರೆ. ಆಮೇಲೆ ಮಳೆ ಬರ್ತಾಯಿತ್ತು. ಮಳೆ ಇಲ್ಲದೇ ಇದ್ದಾಗಲೂ ಆ ರೈನ್ ಎಫೆಕ್ಟಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಚಳಿ ಬೇರೆ, ಚಳಿಯಲ್ಲೂ ರೈನ್ ಎಫೆಕ್ಟ್ ಬೇರೆ, ಡಬಲ್ ಚಳಿ. ಅದು ಹೇಗೆ ಬಿಸಿ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಒಮ್ಮೊಮ್ಮೆ ಒದ್ದೆ ಆದಾಗಲೂ ಮತ್ತೊಮ್ಮೆ ಜನ್ರೇಟರ್ ಗಾಡಿ ಹಿಂದ್ಗಡೆ ಎಲ್ಲ ನಿಲ್ತಾ ಇದ್ವಿ ನಾವು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಅಂತ. ಆ ಟೈಮಲ್ಲಿ ಪಾಪ ಅವ್ರಿಗೂ 2-3 ದಿವಸ ಏನೋ ಲೀವ್ ಕೊಟ್ಟಿದ್ರು. ಅಂದರೆ ಜ್ವರ ಬಂದಿತ್ತು. ಆ ಟೈಮಲ್ಲಿ ಅವರಿಗೆ ಜ್ವರ ಬಂದಿದ್ದೇ ಒಳ್ಳೇದಾಯಿತು ಅಂತ ಅನ್ಕೋತೀನಿ. ಯಾಕಂದರೆ ನನಗೂ ಜ್ವರ ಬಂದಿತ್ತು. ಆ ಟೈಮಲ್ಲಿ ನಮ್ಮವ್ರಿಗೂ ಯಾರಿಗೂ ಜಾಸ್ತಿ ಜನರಿಗೆ ಶೂಟ್ ಇರಲಿಲ್ಲ. ನಾನು ರೂಮಲ್ಲಿ ಒಬ್ಬನೇ ಇದ್ದೆ. ನಾನೇ ಅವರಿಗೆಲ್ಲ ಕಾಲ್ ಮಾಡ್ತಿದ್ದೆ. ಅಂದರೆ ನಾವು ಕುಂದಾಪುರದಲ್ಲಿ ಲಾಡ್ಜಲ್ಲಿ ಇದ್ದಿದ್ದು, ಇನ್ನೊಬ್ಬರು ರಾಕ್ ಹೋಮ್ ಸ್ಟೇ ಅಂತ ಅಲ್ಲಿದ್ದರು. ಬೇರೆ ಬೇರೆ ಜಾಗದಲ್ಲಿ ಇದ್ದಿದ್ದರಿಂದ ನಮ್ಮ ರೂಮಲ್ಲಿ ನನ್ನ ಒಬ್ಬನೇ ಇದ್ದಾಗ ನಾನೇ ಕಾಲ್ ಮಾಡಿ ಮಾತಾಡ್ತಿದ್ದೆ ಹೊರತು ಯಾರೂ ನಮ್ಮವರು ಜೊತೆಗೇ ಇರಲಿಲ್ಲ. ಅದೊಂದು ಬೇಜಾರಾಗ್ತಿತ್ತು ಅಷ್ಟೇ. ಕರಾವಳಿ ಸಂಸ್ಕೃತಿ ಬಗ್ಗೆ ನಾವು ತೋರಿಸಿದ್ದೀವಿ, ಹೌದು. ಯಾಕೆಂದರೆ ಒಂದೊಂದು ಕಡೆ ಒಂದೊಂದು ಸಂಸ್ಕೃತಿ ಬಗ್ಗೆ ಇದ್ದೇ ಇರುತ್ತೆ. ಆದರೆ ನಮ್ಮದು ಈ ಕಡೆ ಶೂಟ್ ಆಗಿದ್ದರಿಂದ, ಈ ಕಡೆ ಕರಾವಳಿ ಪ್ರದೇಶದ ಇಲ್ಲಿದ್ದೇ ಕಥೆ ಆಗಿದ್ದರಿಂದ ಇಲ್ಲಿದ್ದು ಖಂಡಿತ ಜಾಸ್ತಿ ಇದ್ದೇ ಇದೆ. ಅಂದರೆ ದೈವದ್ದೆಲ್ಲ ತುಳುನಾಡು ಸಂಸ್ಕೃತಿ, ಅದು ಬೇರೆ ಕಡೆ ಕಾಣಲಿಕ್ಕೆ ಸಿಗೋದಿಲ್ಲ. ಆದರೂ ಬೇರೆಯವರು ನೋಡಬೇಕಾದ್ರೆ ಇದೊಂದು ವೆರೈಟಿ ನಮ್ಮ ಸಂಸ್ಕೃತಿ ಅವ್ರಿಗೂ ನೋಡಿದಾಗ ಆಗುತ್ತೆ. ಇಲ್ಲಿ ಯಾವ ಥರ ಇದೆ, ಕಂಬಳದ ಬಗ್ಗೆ ಯಾವ ಥರ ಇದೆ ಎಲ್ಲ ನೋಡಿರ್ಬೋದು. ಯಾವ ಭಾಷಿಗರು ನೋಡ್ಬೋದು ಅಂತ ಹೇಳಿರ್ತೇನೆ ಖಂಡಿತ. ವ್ಯತ್ಯಾಸ, ನಾವು ಕನ್ನಡ ಚಿತ್ರ ಮಾಡಿದ ಕೂಡಲೇ ಇಡೀ ಕರ್ನಾಟಕಕ್ಕೆ ಪರಿಚಯ ಆಗ್ತೀವಿ ಅನ್ನೋದೊಂದು ಸ್ಪೆಷಲ್. ತುಳು ಚಿತ್ರ ಮಾಡಿದರೆ ಅಂತೂ ನಮ್ಮದು ಮೊದಲೇ ಥಿಯೇಟ್ರ್ಗಳು ಭಾಳ ಕಮ್ಮಿ ಇದ್ದಿದ್ದರಿಂದ ನಾವು ಇಷ್ಟಕ್ಕೆ ಸೀಮಿತ ಅಂತ ಇಲ್ಲಿ ಮಾತ್ರ ರೀಚ್ ಆಗ್ತೀವಿ. ಅದಕ್ಕೆ ನನಗೆ ಅವಕಾಶ ಕೊಟ್ಟವರು ರಾಜ್ ಬಿ ಶೆಟ್ಟಿ ಅವರು. ಒಂದು ಮೊಟ್ಟೆ ಕತೆ ನಂತರ ಆಮೇಲಿಂದ ತುಂಬ ಒಂದು 15 ಮೇಲೆ ಕನ್ನಡ ಚಿತ್ರ ಮಾಡಿದೆ. ಅದಕ್ಕೊಂದು ಅವರು ಅವಕಾಶ ಕೊಟ್ಟರು. ಈಗ ರಿಷಬ್ ಸರ್ ಜೊತೆ ಇನ್ನೊಂದು ಅನುಭವ ನನಗೆ ಹೊಸದಾಗಿ. ಖಂಡಿತ ಭಯ ಇತ್ತು. ಭಯದ ಜೊತೆಗೆ ಅದೇ ಎಲ್ಲರ ಜೊತೆ ಕಾಮಿಡಿ ಮಾಡಿಕೊಂಡು ಆ ಭಯನ ಹೋಗಿಸ್ತಾ ಇದ್ವಿ. ಅದು ಅಲ್ಲಿ ಎಲ್ದಾಗೆ ಮಾಡ್ತಾಯಿದ್ವಿ. ಯಾಕಂದರೆ ಅಲ್ಲಿ ಹಾವಿದೆ ಅಂತೆಲ್ಲ ಹೇಳ್ತಾಯಿದ್ರು. ಒಬ್ಬ ಅದ್ರಿಗೆ ಆ ಸ್ಮೋಕ್ ಹಾಕೋ ಹುಡುಗ ಪಾಪ ಅದು ಶೂ ಕೊಡ್ತಾಯಿದ್ರು. ನಮಗೆ ಶೂ ಹಾಕೋಂಗಿರಲಿಲ್ಲ, ಅವ್ರಿಗೆ ಶೂ ಕೊಡ್ತಾಯಿದ್ರು. ಆದ ಕಾರಣ ಪಾಪ ಬಚಾವಾದ. ಹಾವಿಗೆಲ್ಲ ತುಳಿದಿದ್ದ. ಆ ಶೂ ಇದ್ದಿದ್ದರಿಂದ ಏನೂ ಆಗಿಲ್ಲ. ಅಂಥದ್ದು ತುಂಬ ಘಟನೆ ಆಗಿದೆ. ಪಾಪ ಕೆಲವರೆಲ್ಲ ಬೇರೆ ಬೇರೆ ಮನೆಗಳಿತ್ತು. ಅವರೊಬ್ಬರೇ ಮಲ್ಕೊಂಡಾಗ ರಾತ್ರಿ ಎಲ್ಲ ಬೇರೆ ಒಂದು ಸ್ವಲ್ಪ ದೂರ ಇತ್ತು ಮನೆ. ಅಲ್ಲೆಲ್ಲ ಮಲ್ಕೊಂಡಿದ್ದಾಗ ಏನೇನೋ ಕಾಣಿಸೋದು ಅದೆಲ್ಲ ಹೇಳ್ತಾಯಿದ್ರು. ನಮಗೇನಿಗೋ ಈ ಥರ ಗೊತ್ತಿಲ್ಲ. ಆಮೇಲೆ ಹಾವೆಲ್ಲ ಇದೆ ಅಂತ ಹೇಳಿದಾಗ ಅದು ಗೊತ್ತಾದಮೇಲೆ ಕಾಡಲ್ಲಿ ಶೂಟ್ ಆದಾಗೆಲ್ಲ ಕೆಲವೆಲ್ಲ ಈ ಕಡ್ಡಿ ಎಲ್ಲ ಇಟ್ಕೊಂಡು ಅದೆಲ್ಲ ಗೊತ್ತಿರುತ್ತೆ. ಅದು ಸೀರಿಯಸ್ ಆಗಿ ಈ ಥರ ಶೂಟು ಆ ಕಡೆ ಎಲ್ಲ ಅಬ್ಸರ್ವೇಷನ್ ಆ ಕಡೆನೇ ಇರುತ್ತೆ. ಅದು
ಕಡೆ ನೋಡ್ತಾ ಇದ್ದಾಗ ಒಂದು ಕೋಲ್ ತಗೊಂಡೆಲ್ಲ ಕಾಲಿಗೆಲ್ಲ ಹೀಗೆ ಎಳೆದಾಗ ಎಲ್ಲ ಆ ಥರ ಎಲ್ಲ ಹೆದರ್ಸ್ತಾ ಇದ್ರು ಸುಮ್ಮನೆ. ನನ್ನೊಂದು ಕಡ್ಡಿ ತಗೊಂಡೆಲ್ಲ ಇಲ್ಲೆಲ್ಲ ಇಡೋದು, ಕಿವಿಗೆಲ್ಲ ಹಾಕೋದು, ಹಿಂಗೆಲ್ಲ ಮಾಡೋದು, ಅದೆಲ್ಲ ಸುಮ್ಮನೆ ಟೈಮ್ ಪಾಸಿಗೆ ನಿದ್ದೆ ಬಾರ್ದಂಗೆ ಎಲ್ಲ ನಡೀತಾ ಇತ್ತು ರಾತ್ರಿ ಇಡೀ ಶೂಟಲ್ಲೆಲ್ಲ. ಭಾಳ ಖುಷಿ ಆಗ್ತಿತ್ತು. ಮತ್ತು ರಿಷಬ್ ಸರು ಹಾಗೆ ಎಲ್ಲರ ಜೊತೆ ಭಾಳ ಪ್ರೀತಿಯಿಂದ ಇದೆಲ್ಲ ಶೂಟು ನಡಿಬೇಕಾದ್ರೆ ಯಾವುದೇ ಡೈಲಾಗ್ ಏನೇ ತಪ್ಪಿದ್ರೂ ಅವರೇ ಸರಿ ಮಾಡಿಸ್ತಾಯಿದ್ರು. ಯಾವುದಕ್ಕೆ ಸೆಟ್ ಆಗ್ತಿರ್ಲಿಲ್ಲ. ಅದು ಅಲ್ಲದೆ ಅವರು ಅಷ್ಟೊಂದು ಕಷ್ಟಪಡಬೇಕಾದ್ರೆ ಬೇರೆ ಏನಾದ್ರು ಒಂದು ಪ್ರಾಪರ್ಟೀಸ್ ಏನಾದ್ರು ಇಲ್ಲ ಅಂತಂದರೆ ಮಾತ್ರ ಭಾಳ ಜೋರು ಮಾಡ್ತಾಯಿದ್ರು. ಅದು ಅವರು ತಪ್ಪಲ್ಲ. ಅದು ಆ ಜಾಗದಲ್ಲಿ ಯಾರೇ ಇದ್ರೂ ಆ ಥರ ಅನಿಸೋದು ಸ್ವಾಭಾವಿಕ ಅದು. ಯಾಕಂದರೆ ಬೆಳಗ್ಗೆ ಪಾಪ ಅವರು ಎಷ್ಟು ಗಂಟೆಗೆ ಮಲಗಿರ್ತಾರೆ, ಎಷ್ಟು ಗಂಟೆ ಮಲಗಿರ್ತಾರೋ ಗೊತ್ತಿಲ್ಲ. ನಾವು ಸೆಟ್ಟಿಗೆ ಬರುವಾಗಲೇ ಅವರು ಅಲ್ಲಿ ಇರ್ತಾಯಿದ್ರು. ನಮಗೆ ಅಂದರೆ ಕುಂದಾಪುರದಿಂದ ಅಲ್ಲಿಗೊಂದು 30-35 ಕಿಲೋಮೀಟ್ರು ಜರ್ನಿ ಮಾಡಬೇಕಾಗಿತ್ತು. ಬೆಳಗ್ಗೆ 5 ಗಂಟೆಗೆ ಎದ್ದು ನಾವು ರೆಡಿ ಆಗಬೇಕಾಗಿತ್ತು. ರಾತ್ರಿ ಬರಬೇಕಾದ್ರೆ ಒಂದು 7:30, 8ಗೆ ನಾವು ರೀಚ್ ಆಗ್ತಿದ್ವಿ. ಮತ್ತೆ ಮಾರನೇ ದಿವಸ ಹೋಗಬೇಕಾಗಿತ್ತು. ಎಲ್ಲರೂ ಭಾಳ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ಗ್ಯಾರಂಟಿ. ಅಲ್ಲ, ಟ್ರೈಲರ್ ಬಗ್ಗೆ ಹೇಳ್ತಾರೆ. ನಾನು ಅಷ್ಟೊಂದು ಪರ್ಫೆಕ್ಟಾಗಿ ಸಿಂಗಲ್ ಅಂತ ಆ ಥರ ಏನೂ ಕಾಣಿಸಿಲ್ಲ ಟ್ರೈಲರ್ ಆಗಿ ಟೀಸರಲ್ಲಾಗಲಿ. ಹೊಂಬಾಳೆ ಪ್ರೊಡಕ್ಷನ್ ಆಗಿದ್ದರಿಂದ ಅಲ್ಲ, ಅದರಲ್ಲಿ ಕಾಣಿಸೋದು ದೊಡ್ಡ ವಿಷಯನೇ. ಮೂವಿಯಲ್ಲಂತೂ ಖಂಡಿತ ಕಾಣಿಸ್ತೀನಿ. ಅದರಲ್ಲಿ ಅದೇ ಒಂದು ಕಿಶೋರ್ ಸರ್ ಹೊಡೆಯೋ ಸೀನು, ಮತ್ತು ಅದು ನೋಡಬೇಕಾದ್ರೇ ನಾನೇ ಹೇಳ್ತಿದ್ದೆ ಅದು ನನಗೆ ಹೊಡೆದಿದ್ದವರು ಅಂತ, ಪೆಟ್ಟು ತಿನ್ನೋದು. ಹೊಂಬಾಳೆ ಪ್ರೊಡಕ್ಷನ್ ಅಂತಂದರೆ ಈ KGF ಎಲ್ಲ ಅಂತ ಫಿಲಮ್ ಎಲ್ಲ ಮಾಡಿದ ಪ್ರೊಡಕ್ಷನ್ ಅದು. ಅದಕ್ಕೆಲ್ಲ ಹಿಂಗೆ ತೆಗೆದು ದುಡ್ಡು ಹಾಕಿದ್ದಾರೆ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಿದ್ದಾದ್ರೂ ಅದರ ಪ್ರಚಾರ ಆಗಲಿ, ಇನ್ನು ಪ್ರದರ್ಶನ ಆಗಲಿ, ಅದು ತುಂಬ ತೆಗೀತೆ ಅನ್ನೋದು ಗ್ಯಾರಂಟಿ. ಖಂಡಿತವಾಗಲೂ. ಯಾಕಂದರೆ ಈ ಕರಾವಳಿ ಸಂಸ್ಕೃತಿ ಬಗ್ಗೆ, ಜಾನಪದ ಕ್ರೀಡೆ ಆಗಲಿ, ಅದು ಅಲ್ಲದೆ ಜಾನಪದ ಹಾಡೂ ಒಂದು ಸೇರ್ಪಡೆಯಾಗಿದೆ. ಇನ್ನು ಅದು ರಿಲೀಸ್ ಮಾಡಿಲ್ಲ. ಇದೆಲ್ಲ ಕರಾವಳಿ ಸಂಸ್ಕೃತಿ ಬಗ್ಗೆ ಇರೋದರಿಂದ ಬರೀ ನಮ್ಮ ತುಳುನಾಡಿನವರು ಮಾತ್ರ ಅಲ್ಲ, ಎಲ್ಲ ಊರಿನವರು, ಎಲ್ಲ ರಾಜ್ಯದವರು ನೋಡುವಂಥ ಈ ಚಿತ್ರ ದಯವಿಟ್ಟು 30ನೇ ತಾರೀಕಿನ ನಂತರ ಫಿಲಮ್ ಥಿಯೇಟ್ರಿಗೆ ಬಂದು ಈ ಕಾಂತಾರ ಎಲ್ಲರೂ ವೀಕ್ಷಣೆ ಮಾಡಿ ನಮಗೆಲ್ಲ ನಿಮ್ಮ ಆಶೀರ್ವಾದ ಸಿಕ್ಕದಾಗ ಆಗುತ್ತೆ ಅಂತ ಕೇಳ್ಕೊತೀನಿ.